ಸುಮಾರು ಜನ ವೈದ್ಯರು ಮಾತಾ ತುಳುವರಿಗೆ ಅತ್ಯಂತ ಬೇಟ ಭಾಷೆದ ಮಾತಿನ ಮಾತಾ ತುಳುವ ಮೋಕ್ಯದ ಬದುಕುನೇನೆ ಮೋಕ್ಯದ ಊರಲ್ಲಿ ಅಕ್ಕಿ ಬೀಳ್ತೀನಿ ಎದುಗುವುದಿಲ್ಲ. ಈ ಒಂದು ಪೊರ್ಲನ್ನು ನೋಡೋಡಿ ಪಟ್ಟು ಬಸನೆ ಕೆಲಸ ಮಾಡ್ತಾರೆ ಬೇಡ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಕುಲ್ಪರೆಯವು ದೃಶ್ಯ ಮಾಧ್ಯಮದ ಕುಲ್ಪರೆಯವು ಅಕುಲ ವೈದ್ಯರ ಕಲೆಯ ಮಾತಿನ ಮೋಕ್ಯದ ಊರಲ್ಲಿ ಎದುಕೊಂಡು ಸೇಜಿನ ಹತ್ತಪ್ಪೆ ಬಾಲೆಲು ಮುಂಜಾದೆ ಇತ್ತ ತುಳು ಭಾಷೆ ಬದುಕಿನ ಮಿಂಚಾವನ ಚಿತ್ತಿನ ಒಂದು ಲೇಖಗೆ ವಿಶೇಷವಾದ ಉಳಿಪದ ತಿಗ್ಲಕ್ಕಾಗ್ತದೆ. ತುಳುನಾಡು ವಿಶ್ವಪಟ್ಟ ತುಳು ಸಮ್ಮೇಳನ ಕಾರ್ಯಕಾರಿ ಸಂಘದ ಪರವಾದ ಸರ್ಕಾರದ ಪರವಾದ ಅರಣಿಗಳು ಪ್ರೀತಿಪೂರ್ವಕ ಎದುರುಗೊಂಡಿಲ್ಲ. ಬಂಟರ ಸಂಘದ ಅಧ್ಯಕ್ಷರು ಮುಂಬೈ ಬಂಟರ ಸಂಘದ ಅಧ್ಯಕ್ಷರು ಪದ್ಮನಾಭ ಪಯ್ಯಡ ಪಕ್ಕ ಪುಣೆ ಬಂಟರ ಸಂಘದ ಸಂತೋಷ್ ಶೆಟ್ಟರು ಒಟ್ಟು ಬರದಿಲ್ಲರೆ ಅಲ್ಲಿಂದು ಸಮ್ಮೇಳನದ ಉದ್ಘಾಟನೆ ಶ್ರೀಮತಿ ಡಾಕ್ಟರ್ ಸುಂದರ್ ಶೆಟ್ಟಿ ಡೈಮಂಡ್ ಎದುರು ಅರೇನೆ ಈ ಕಾರ್ಯಕ್ರಮ ಮಾತೇರೊಟ್ಟಾರೆ ಎದುರು ಡೈಮಂಡ್ ವಾದ್ಯ 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 ಮೂಲದ ಸಂಸ್ಕೃತಿ ಅಳಿಯಕಟ್ಟೆ ಈ ನೆಲದ ವಿಶೇಷ ಅಂಚಿತ್ತಿನ ಅಪ್ಪೆ ಮೂಲದ ಸಂಸ್ಕೃತಿದ ತುಳುವ ನಾಡಿನ ನೆಪು ಮಲ್ಪಲೆಕ್ಕ ಮಲ್ಲ ಬೊಗಾಂತನ ಬಿರ್ದಾಲಿ ಜೊತೆಗಿನ ಅಪ್ಪೆ ಸುದಿಕಕ್ಕ ಬೇರ್ನ ಮುದ್ದಾಲಿಕೆ ನಡೆಸೋದು ಬೇರ್ನ ಗುರ್ಕಾಂತರ ನಂಚಿನ ಮೂಗಾಡಿ ತುಳುನಾಡು ಪದ್ಮಿನಿ ಒಂದು ಲೇಸೆ ನಮ್ಮ ದೈವ ದೇವನ ಪದ್ಮಿನಿ ಸ್ಥಾನ ನಮ್ಮ ನಂಬಿಕೆ ದೈವ ದೇವರೇನೆ ಗೌರವಲಗು ಉಡಲ ಮಂಚವೆಡೆ ಸುಗಿಸೋದು ಮಂಚವದ ಹೊರಟು ಪ್ರಚಿತ್ತಿನ ಆ ಸ್ಥಾನ ಮುಟ್ಟಿಗೆ ತುಡರಲಾದೆ ಮೊಟ್ಟ ಕೊಡುತ್ತದೆ ಒಲಿಪನ ಆಯ್ದ ಕಾಡೆ ಮಾತ ಭಿನ್ನಗಳು ಮಾತ ಕೊರ್ಲೆ ಮಾತಾಡ ಮುಟ್ಟಲ್ ಮಾಡೋರಿಗೆ ವ್ಯಕ್ತಿ ಅಂಚನೆ ಇಡೀ ಹೋಟೆಲ್ ಉದ್ಯಮಡು ಪಯ್ಯಡ ಫ್ಯಾಮಿಲಿಗೆ ಬಾರಿಮಲ್ಲ ಕುದರಲು ಇದಕ್ಕೆ ಬಣ್ಣ ಸಂಘದ ಅಧ್ಯಕ್ಷರಾದ ಈ ಸಮಾರಂಭ ಇವತ್ತು ಮಲ್ಲ ಕಾರ್ಯಕ್ರಮ ಬಂದಾಗ ಅಧ್ಯಕ್ಷ ಅರೆ ಒಂದು ಭಾಗ ಅರಿಗೆ ಮಾನದಿಗೆ ಮಾತೊಂದಿಲ್ಲ ಹರಿಶಣ ಒಕ್ಕೊಂಜಿ ಈ ಕಾಲದ ಮಲ್ಲ ಸಂಘಟನೆ ಬಿಲ್ಲವರ್ ಅಸೋಸಿಯೇಷನ್ ಬಾರಿ ಪ್ರೀತಿ ತುಳುವಿನ ಸಂಘಟನೆ ಬಿಲ್ಲವರ್ ಬಂದಾಗ ಖುಷಿ ಹಾಕುದು ಮಲ್ಲ ಜನಕುಲು ಎಡ್ಡೆನಕಲು ಕೀರ್ತಿವಂತೇರಿ ಇತ್ತಿನ ಜಾಗಿಡಿ ಇನಿ ನಮ್ಮ ಚಂದ್ರಶೇಖರ್ ಕುಟುಂಬೇರಿ ಎಂಕಲು ಮಾನದಿಗೆ ಮಾತೊಂದಿಲ್ಲ ಒಕ್ಕೊಂಜಿ ನಮ್ಮ ಸಂಸ್ಥೆ ಬಂಟೇರಿ ಮಗವೀರರು ಬಿಲ್ಲವಾಸ ದೇವಾಡಿಗೆ ಈ ಸಂಸ್ಥೆ ಇಂದ ಕಾರ್ಯ ಮಾತ್ರ ಭಕ್ತಿನ
ನಮ್ಮ ಇಲ್ಲದು ಏರ್ವತ್ತಿ ನೀಗೆನ್ನಗ ಎಲ್ಲ ಬೆದುಗಲು ಬಂದಲೆ ಜಾಕ ಮಾಡಿ ಆ ಸಾರವರಂದ ಸಾರಮಾಲೆನು ಪದ್ಮಾಗ ಕೆಕ್ಕಿಲೆಗೆ ಪಾಡಿಯರು ರಾಮ ರಾಮ ಕಾಲನ ಕಾಲ ಬರ್ತದೆ ಬಯ್ಯಡು ಪುನಗ ಸಾರವರಂದ ಸಾರಮಾಲೆ ಪಾಡಿಯರು ಏಲರವ ಸೋಡು ತಿವಿತ ಗುಂಗಲಡು ವೈದ ಸಾರಮಾಲೆ ಉಂದುಂದು ಕೇಂದ್ರ ಕನ್ನಡ ತುದಿ ಕೈಡು ಪಟ್ಟದುದಿ என்ன பண்ணிரலி இத்தடா யாங்க பாடுவே ஆல்தானி பாடியலோ யாங்கதானி பாடிய பண்டோலே பல்தி ஜாகமா சாரமாலே பாடியரு ஓவுலேனு லெத்துது கண்டிகேடு காடாயரு ಆ ದಂಡಿಗೇடு போனಗ பல்தி பாத்தரனோ ಎನ್ನೇಲು ಯಾನು ದಾನಿ ಕೊಡು ಯಾನು ದಾನಿ ತುವೆ ಆದಾನಿ ಪಡೆಯಲು ಕಣ್ಣಿಗೆ ಜಾದು ಇಲ್ಲದ ಉಲಾಯೇ ಪುನಗ ಎದುರು ಕಾರು ದೀಪೋಲು ಮಿತ್ತಟ್ಯ ಕೊಲ್ತುಂಡು ಮಿತ್ತಟ್ಯ ದಂಡಿಯಲು ಕಲ್ಯಾಣೂರೇ ಕಾರ್ಯಲು ಬಲ್ಯಾಣೂರೇ ರುಂಡಿಯಲು ಕೈ ಗುಡ್ದು ಕೈಲಾಸ ವೈಕುಂಠ ಎರೆಯಲು ಪದ್ಮಗ ರಾಮ ರಾಮ ಕಾಲನೆ ಬುದ್ಧಿ ಬುರ್ಜೂಲ ಬಲ ಇಲ್ಲ ತರಮಂಡೆ ತತ್ತೊಂಡೇರು ದೈ ಗೊತ್ತುರ ಬುಡುಗು ಒಲೆ ಕಡೆಯರು ಭಕ್ತಿನ ಜಗಮ ಅಯ್ಯ ಬಂಜಿರ್ಲಿ ಯಾನಂಜಿ ಪಂಡೆನ ಅಯ್ಯಂಜಿ ಮಲ್ತ ಬಿಗ್ದಿನಿ ಪೋಯಿನ ತಾಜಿಡೆ ಬೋಯಲು ಬಿತ್ತಟ್ಟೆ ಕುಲ್ತುಂಡು ತಿತ್ತಟ್ಯ ದಂಡಿಯಲು ಕಲ್ಯಾಣೂರೇ ಕಾರ್ಯಲು ಕಲ್ಯಾಣೂರೇ ರುಮಿಯಲು ಕೈಗುಡ್ದು ಕೈಲಾಸ ಗೋಗುಡ್ದು ವೈಕುಂಠ ಸೇರಿಯಲು ಬಲೆಯಲು ಶಿವಾಯರು ಚಿಕ್ಕಾಯರು ಕುಂಜಿ ಕಾಟೋಡು ಕಟ್ಟೆ ಮೂಣಾದಿದು ಭಕ್ತರು ಶಿವಾಯರು ಚಿಕ್ಕಾಯರು ಅಗಲುಲ ಎನ್ನೇರು ಬಾವುಂಡು ವಿಧಿ ರಟ್ಟು ಪೊಣ್ಣುಲ ಇಚ್ಚಾಯರು ಅಗಲುಲ ಕೈಗುಡ್ದು ಕೈಲಾಸ ಗುಡ್ದು ಸೇರಿಯಲು ಕಟ್ಟು ಕಟೋಡು ಕಾಲು ಪುನಾದಿಯರು ಕಾಪುದ ಕಲ್ಯಾದ ಬುಡುದ ಬಾಕಿ ಮಾರು ಕಂಡುಡು ಒಂದು ಕಾರ್ಯಕ್ರಮ ಆಗಿಬಿಟ್ಟ ತುಳು ಜಾನಪದ ನಡೀತು ವರ್ಷದ ಕೊರಿಯರು ಅದಾಯ್ತು ಕಾರಣ ಚಂದ್ರ ಸುವರ್ಣರಿಗೆ ಮಸ್ತ್ ಹರಡತ್ರ ಅದು ಯಾನು ಈತು ತುಂಬ ತೆಂಗ್ ಪಂದಾಗ ಮಸ್ತ್ ಖುಷಿ ಇಡಲೆ ಜಯ ಜಯ ಶಾಮಣ್ಣ ಅರೆ ಒಂದು ಕೊರ್ಪಲೆ
ಬಲ್ಲ ನಲ್ಪಲೆ ಎತ್ತ ಹಲೋ ಬೋಲ್ಲ ವಿಡಿಯೋ ಕಾಲ್ ಆನ್ ನಮ್ಮ ಶೂಟಿಂಗ್ ವಾಲ್ಯೂಮ್ ಅಂತ ಬೋರ್ಡ್ಗೆ ಹಲೋ
ಎನ್ನ ಕವನದ ಕರೆಪಟ್ಟ ಉದಿಪು ಎಕಡೆ ಈ ಕಾರ್ಯಕ್ರಮದ ಪೂರ ಕಾರ್ಯಕ್ರಮದ ಅಧ್ಯಕ್ಷರು ರಾಗುಡು ಪದ ಪಂಡರು ಸುನಿತಕ್ಕೆ ಎಂಗಲ್ಲ ಮೋಕೆದಕ್ಕೆ ಒಮ್ಮೆದೆ ಅಂಚಾಯಿ ಬೊಕ್ಕ ಎಂಕಲು ಒಂಚೂರು ರಾಗುಡು ಬಂದರೆ ಮನಸ್ಸಾಪುಂಡು ಕೇನರೆ ನಿಗಲೆಗೆ ಕೆಬಿಕ್ಕು ಹಾಲಾಡಿಂದ ಅಂಡ ಬೇಜನಾನ್ ಪರೆಯಲ್ಲಿ ಎನ್ನ ಉದಿಪು ಪೊಸತ್ತು ಉದಿಪುದ ನೆಸರು ತೂಯ ಪೊಸತ್ತು ಒಂಜಿ ಕವಿತೆ ಬರೆಯ ಪರತು ನೆಂಪುದ ಪೊದಿಕೆ ಕಟ್ಟದು ಪೊಸತ್ತು ಒಂಜಿ ಬದುಕು ತೂಯ ಪೊಸತ್ತು ಉದಿಪುದ ನೆಸರು ತೂಯ ಪೊಸತ್ತು ಬದಿ ಕವಿತೆಯಾನು ಬರೆಯ ಪಚ್ಚ ಪಜಿರದ ತೆಗಿಲ್ದ ಕೊಡಿಟ್ಟು ಮುತ್ತು ಪಣಿತ ನಲ್ಕೆ ತೂಯ ಮುಖ್ಯ ಇತ್ತಿನ ಎಸಲು ಸಡಿಲದ ತೆಲ್ತುದರಳುನ ಪೂನು ತೂಯ ಪೊಸತು ಒಂಜಿ ಕವಿತೆ ಬರೆಯ ಪೊಸತು ಒಂಜಿ ಕವಿತೆ ಬರೆಯ ಕಕ್ಕೆ ಪಕ್ಕಿಲು ಕಣ್ಣು ಜತ್ತದು ರೆಂಕೆ ಕುಡ್ತುದು ಲಕಿನ ತೂಯ ಲೆತ್ತು ಲೋಕೊನು ಮೆಂತದ ಮಿತ್ತ ಸಾಲನು ಪತಿನ ತೂಯ ಹೊಸತು ಒಂಜಿ ಕವಿತೆ ಬರೆಯ ಹೊಸತು ಒಂಜಿ ಕವಿತೆ ಬರೆಯ ತೋಡು ತುದೆತ ಪರಪು ನೀರುಡು ಕಡಲು ಸೇರುನ ಬಯಕೆ ತೂಯ ಕಡಲು ಸೇರುನ ನೀರ ಪನಿಕ ಮುಗಲು ಆಪಿನ ಆಸೆ ತೂಯ ಹೊಸತು ಕವಿತೆಯಾನು ಬರೆಯ ಪೊಸತು ಉದಿಪುದ ನೆಸರು ತೂಯ ಪೊಸತು ಒಂಜಿ ಬರವುದ ತುಡರು ಬೊಕ್ಕ ಬಾವ ವೃತ್ತಿಡು ಶಿಕ್ಷಕಿ ಕುಡ್ಲದ ಅತ್ತಾವರುಡು ಪುಟ್ಟದ್ದು ಮದ್ಮಾಯಿ ಬೊಕ್ಕ ಬೊಂಬೈ ಸೇರ್ನಾರು ಸಾಹಿತ್ಯದ ಉಮೇದು ದಿವೊಂದು ದಿವೊಂದೇರು ಮೇರನ ಕವಿತೆ ಕತೆ ಬರವಲು ಮಸ್ತ್ ಪತ್ರಿಕೆಡು ಅಚ್ಚಾತಲು ಮಸ್ತು ಕವಿ ಕೂಟೋಡ್ಲ ಪಾಲ್ಪಡಿದುಲ್ಲೇರು ಕಾನನದ ಕುಸುಮ ಮೇರನ ಕನ್ನಡ ಕವನ ಸಂಕಲನ ಬೊಲ್ಪುಗು ಬೈದಳು ಗೋರೆಗಾಂವ್ ಕರ್ನಾಟಕ ಸಂಘದ ರಂಗಸ್ಥಳದ ಸಂಚಾಲಕಿಯಾದುಲ್ಲೇರು ಯಕ್ಷಗಾನ ನಾಟಕೊಡ್ಲ ಮಸ್ತ್ ಪಾತ್ರ ಮಲ್ದೇರು ಮೇರು ಬರೆದು ನಿರ್ದೇಶನ ಮಲ್ದಿನ ಸಾದಿ ತೋಜುಜಿ ತುಳು ನಾಟಕ ಪ್ರೇಕ್ಷಕರನ್ನ ಮೆಚ್ಚುಗೆಗೆ ಅರ್ಹ ಆತಂಡು ಇತ್ತೆ ನಿಗಲ ಎದುರು ಶ್ರೀಮತಿ ಸುಜಾತ ಉಮೇಶ್ ಶೆಟ್ಟಿ ಅರ್ನ ಕವಿತೆ ದೊಟ್ಟು ಸುಲ್ಮೆಲು ಎನ್ನ ಕವನದ ಶೀರ್ಷಿಕೆ ನಿಖಲು ಕೇಂಡರ ತುಳುನಾಡ ಮಲ್ಲಿಗೆದ ಕಮ್ಮೆನ ಊರ ಪರ ಊರ ನಿಲಿಕೆ ಪಸರ್ದ್ ಗಾಲಿ ಬೀಜಿನಗ ಲೋಕದ ಜನ ಪಿರ ಮಗರ್ದ್ ತೂಪಿನ ಸೋಜಿಗನ ಕೇಂಡರ ಅವೆನ ತೆರಿಯರ ತುಳುನಾಡ ಪೆರ್ಮೆದ ಜೋಕು ಲೆಂಕುಲು ವಿಶ್ವದ ಬಾನಡು ಪೊರ್ಲುದ ಬೊಲ್ಲಿಯಾದು ಮಿನ್ಕುನೆನ ನಿಕುಲು ತುಯ್ಯರ ಅವೆನ ತೆರಿಯರ ಕಳಕುಂಡು ಮುಲ್ಪ ಬಿಲೆ ದೇಶ ಇದೇಸಡು ಮಿತ್ತೆರ್ಮೆಗೇರುವೆ ತುಳು ಅಪ್ಪೆ ಬಾಲೆ ದೇಶ ಇದೇಸಡು ಮಿತ್ತೆರ್ಮೆಗೇರುವೆ ತುಳು ಅಪ್ಪೆ ಬಾಲೆ ನಮ್ಮಿನಲ್ಪ ಇಂಬು ಕೊರ್ಪುನ ಇಲ್ಲದ ದೇವದೇವರು ಗಂಧ ಪುರ್ಸಾದನ ಮುಂಡ ಗೊತ್ತುನ ತುಳುವೆರು ಬೇನ ಬೆಸರನ ದಿಂಗದು ಕಾದದು ಗೆಂದುವೆರು ಊರು ಬುಡುದು ಪರ ಊರು ಗೆತ್ತುಂಡಲ ರೈಸುವೆರು ಊರು ಬುಡುದು ಪರ ಊರು ಗೆತ್ತುಂಡಲ ರೈಸುವೆರು ಸೋಲ್ಮೇಲೆ ಬಂದು ತುಳು ಮಣ್ಣುದ ಪೊರ್ಲ ಪೊಲಿಕೆನು ಪೊರ್ಲುಡು ನಿಗಲ ಎದುರು ದೀನ ಸಂತು ಮುದ್ರಾಡಿ ಮೇರೆಗ್ ಸೋಲ್ಮೇಲು ಇತ್ತೆ ಅರೆಗ್ ಮಾನದಿಗೆ ಮಲ್ತಿನ ಮಾತೆರೆಲ್ಲ ಸೋಲ್ಮೇಲು ಇತ್ತೆ ಎದುರ್ದ ಕವಯತ್ರಿ ಅನಿತಾ ಪೂಜಾರಿ ತಾಕೋಡೆ ಮೈಸೂರು ವಿಶ್ವವಿದ್ಯಾಲಯದ BA ಪದವಿ ಪಡೆದು ಮುಂಬೈ ವಿಶ್ವವಿದ್ಯಾಲಯದ MA ಪದವಿ ಮಾತ್ರೆ ಕ್ಲಾಸ್ ಸೋಲ್ಮೇಲು ಇತ್ತೆ ಎಂಕೆ ನೋಡಿ ಅನ್ ತಿರ್ತು ಬತ್ತಿ ಬಕ್ಕ ಪೂರಗ್ಲು ಇಂಕಿತ ಕೈ ತೋಜಾವೆರ ಅನ್ಪಂದ್ ಯಾನು ಓದುನ ಕವಿತೆ ಪೆರ್ಮೆದ ಭಾಷೆ ಎನ್ನ ಭಾಷೆ ತುಳು ಭಾಷೆ ಅಪ್ಪೆ ಭಾಷೆ ತುಳು ಭಾಷೆ ಒಂಜಿ ಭಾಷೆ ನಿಕಲೆನ ಒಂಜಿ ಭಾಷೆ ಅಕ್ಕಲೆನ ಒಂಜಿ ಭಾಷೆ ನಿಕಲೆನ ಒಂಜಿ ಭಾಷೆ ಅಕ್ಕಲೆನ
ಬಾಸೆ ಬಾಸೆದೊಲೈ ಸೇರೊಂಡ ಬಾಸೆ ಬಾಸೆದೊಲೈ ಸೇರೊಂಡ ಬಾಸೆನೊಂಜಿ ಮರೆಪಡೆ ಬಾಸೆನೊಂಜಿ ಮರೆಪಡೆ ಬಾಸೆನೊಂಜಿ ತಪ್ಪಡೆ ಬಾಸೆನೊಂಜಿ ತಪ್ಪಡೆ ಎನ್ನ ಭಾಷೆ ತುಳು ಭಾಷೆ ಅಪ್ಪೆ ಭಾಷೆ ತುಳು ಭಾಷೆ ಕೂಡು ಕೂಟೊಡ್ಲ ನುಡಿ ಕಟ್ಟಿಡ್ಲ ಪೆರ್ಮದ ಎನ್ನ ಭಾಷೆ ಶಾಸ್ತ್ರಲು ಎನ್ನ ಭಾಷೆಡುಂಡು ಪಾರ್ದನ ಎನ್ನ ಭಾಷೆಡುಂಡು ಜನ ಜನನು ಮೆಚ್ಚಾವುಂಡಿಯೇ ಎನ್ನ ಭಾಷೆ ತುಳು ಭಾಷೆ ಜನ ಜನನು ಮೆಚ್ಚಾವುಂಡಿಯೇ ಎನ್ನ ಭಾಷೆ ತುಳು ಭಾಷೆ ಅಪ್ಪೆ ಭಾಷೆ ತುಳು ಭಾಷೆ ಇಲ್ಲ ಬತ್ತಿ ಬಿನ್ನೆರೆಗು ಇಲ್ಲಗ ಬತ್ತಿನ ಬಿನ್ನೆರೆಗು ಬಲೆ ಬಲೆ ಪನ್ಪುಂಡಿಯೇ ಪಿರಪೋನಗ ಯಾಪ ಬರ್ಪರಂದು ಕೇನುಂಡಿಯೇ ಪಿರಪೋನಗ ಯಾಪ ಬರ್ಪರಂದು ಕೇನುಂಡಿಯೇ ಪಿರಪೋನಗ ಯಾಪ ಬರ್ಪರು ಪಂಡದು ಎನ್ನ ಭಾಷೆ ಕೇನುಂಡಿಯೇ ಪುದರದೊಟ್ಟುಗೂ ಅಕ್ಕ ಅಣ್ಣ ಪಂಡದು ಪುದರದೊಟ್ಟುಗೂ ಅಕ್ಕ ಅಣ್ಣ ಪಂಡದು ಮೋಕೆಡಲೆಪ್ಪುನ ಎನ್ನ ಭಾಷೆ ಗಂಧದ ಗಾಳಿಡುಮಿಯೊಂದು ಮೈಂದ ಆಪಿನ ಎನ್ನ ಭಾಷೆ ಗಂಧ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ 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 ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಏಕದಂತನೇ ಲೋಕಖ್ಯಾತನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನ ನಾಶಕ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಕಾಮಿನಿ ಸಂಗದೂರನೆ ಕಾಮಿನಿ ಸಂಗದೂರನೆ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ
ಮಗ ಜಾರ ಇವ ಚೋರ ಸುಕುಮಾರ ಜ್ಯೋತಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮಾರನ ಪಿತನ ಮನೆಯೋಳು ಪೊಕ್ಕ ಮಾರನ ಪಿತನ ಮನೆಯೋಳು ಪೊಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಬಾರಿ ನಕ್ಕ ಮಗ ಜಾರ ಇವ ಚೋರ ಸುಕುಮಾರ ಜ್ಯೋತಿ ಕೇಳಿನ ಮಗ ಜಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಕೇಳುವುದಾಗೆ ಬಹಳ ದಿನವಾಯ್ತು ಕೇಳುವುದಾಗೆ ಗೋಪಾಲನ ಮನಸೊಮ್ಮೆ ಹಾಗೆ ಒಮ್ಮೆ ಹೀಗೆ ಹೇಳುವುದಾಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ನಿನ್ನ ಮಗ ಜಾರ ಇವ ಚೋರ राम 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 जय राम 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 जय राम 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 जय राम 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 जय राम 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 दशरथ नंदन राम 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 दशमुख मर्दन राम 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 दशरथ नंदन राम 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 दशमुख मर्दन राम 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 पशुपति रंजन राम 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 पाप विमोचन राम 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 पशुपति रंजन राम 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 पाप
ಕ್ಷೇತ್ರೊಡ್ಲ ಅತ್ಯುನ್ನತ ಪದವಿಡಿತದೆ ಬದುಕನ್ನು ಸಮಾಜ ಸೇವೆಗೆಂದೇ ಮೀಸಲಾದ ಇದು ಹೃದಯವಂತ ತುಳುವ ಶ್ರೇಷ್ಠ ವ್ಯಕ್ತಿ ಬಂಡ ಶ್ರೀ ವಿಠ್ಠಲ ಶೆಟ್ಟರ್ ಮೇರು ದೊಂಬೆಲಿ ಕರ್ನಾಟಕ ಸಂಘ ಬೊಕ್ಕ ಮಂಜುನಾಥ ವಿದ್ಯಾನಿಲಯದ ಅಧ್ಯಕ್ಷರಾದ ಶೈಕ್ಷಣಿಕ ಕ್ಷೇತ್ರಗೂ ಮೇರು ಕೊರ್ತಿನ ಸೇವೆ ಅಪಾರವಾಯಿನ NCP ರಾಜಕೀಯ ಪಕ್ಷದ ಸ್ಥಳೀಯ ನೇತಾರೆಯಾದ ರಾಜಕೀಯ ಕ್ಷೇತ್ರೋಡ್ಲ ಕೈಯಾಡಿಸಾದು ಜನಪ್ರಿಯತೆಯನ್ನು ಪಡೆಯಿನಾರು ದೊಂಬೆಲಿ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಡ್ ಕ್ಷೇತ್ರೋಡ್ಲ ಜಯ ಗಳಿಸಿದಿನ ವಿಠಲನ್ನೇ ಮಾತೆರೆಗಳ ಬೋಡಾಯಿನಾರು ಇನಿ ಅರ್ನ ಸೇವೆಯನ್ನು ಗುರುತಿಸಾದ ವಿಜಯಕುಮಾರ್ ಶೆಟ್ಟಿ ನೇತೃತ್ವದ ಕಲಾ ಜಗತ್ತು ಮೇರು ಆಯೋಜನೆ ಮಲ್ದಿನ ಬೊಂಬೈಡು ತುಳುನಾಡು ಈ ಒಂಜಿ ಪೊರ್ಲಗಂಟದ ಲೇಸಡೆ ರವಿ ದಾಸು ಶೆಟ್ಟಿ ಸಂಸ್ಮರಣ ಪ್ರಶಸ್ತಿನಿ ಕೊರ್ದು ಗೌರವ ಮಲ್ತದಲ್ಲ ಜೋರಾದು ಚಪ್ಪಾಳೆ ತಟ್ಟದು ಒಂದೇನು ಅರೆಗೆ ಸ್ವೀಕಾರ ಮಲ್ಪರೆ ಅನುವು ಮಲ್ತ ಕೊರ್ಕ ರವೀಣ್ಣನ ವಿಜಲ್ಪ ರವೀಣ್ಣನ ಪಂಡರ ಇಜ್ಜ ಓಕೆ ದೊಂಬಿಲಿ ಪರಿಸರಡು ರವಿದಾಸು ಶೆಟ್ಟಿ ಪಂಡದು ഒരു മാമല്ല സമാജ സേവಕ എത്തിയರು ಪ್ರತಿಯೊಂಜಿ ತುಳುವರಿಗಳ ಗೊತ್ತಿದ್ದಾರೆ ಪಾಪದಾರು ಚಾಕ್ರಿದಾರು ಎಡ್ಡೆನಾರು ಹೋಟೆಲ್ ಮಾಲಕರಾದಿತ್ತಿನ ರವಿಯಣ್ಣನ ದೊಂಬಿಲ್ದಾಗೆಲ್ಲ ಮದಪೆರೆಗೆ ಸಾಧ್ಯ ಇದಕ್ಕೆ ಬೊಂಬಾಯಿದ ತುಳು ಪರ್ಬಡ್ಲ ಅದನ್ನ ನೆಂಪೆಂದು ಮಲ್ಕೊಂಡಲ್ಲ ದೊಂಬುಲಿಡೆ ತನ್ನನ್ನು ತಾನು ಆ ಕ್ಷೇತ್ರ ಎಡ್ಡೆ ರೀತಿ ಗೊರೊಂದಿನ ರವಿಯಣ್ಣನ ನೆಂಪುಗಾದು ಆ ನೆಂಪುದ ನೆಟ್ಟು ಎಂಕಲು ಪ್ರಶಸ್ತಿನ ವಿಠಲನ ಕೊರೊಂದಿಲ್ಲ ರವಂತರ ವಿಠಲನ ಪ್ರೀತಿ ಆ ಪ್ರಶಸ್ತಿ ನಮ್ಮ ಕೊರೊಂದಿಲ್ಲ ಇಡೀ ಡೊಬ್ಬಿನ ಬಾರಿ ಸಂತೋಷ ವಿಚಾರ ನೆನಪು ನೆಗಲ ನೆನಪುಡು ನೆನಪಾದುವರೆಗೂ ನಾವು ಒಂದು ಪ್ರಶಸ್ತಿ ಉಂದಾವಡು ಪಡ್ಪಿನ ಆಶಯ ದೊಟ್ಟುಡು ಎಂಗ್ಲ ಅಧ್ಯಕ್ಷರಾಯಿನ ಯರ್ಮಾಳ್ ಹರೀಶ್ ಶೆಟ್ರು ಈ ಪ್ರಶಸ್ತಿನ ಅರೆಗೆ ಕೊರೊಂದುಲ್ಲೇರು ಚೇರ್ಮನ್ ದಂಪತಿಗಳೇರು ವಿಮಲಕ್ಕ ಎಂಗೆಲ್ಲ ಸಹೋದರಿ ಎದುರು ಭಾಗ ಪ್ರಶಸ್ತಿದೆ ಭಾಗ ಇದು ಕೊಡಿ ಅಕ್ಕ ನಮ್ಮ ಕಮಿಟಿ ಎರಡರಮ್ಮ ಕಮಿಟಿ ಗೆಲ್ಲಿ ಸ್ವಲ್ಪ GP ಕುಸುಮ್ ಇಡಬಲ್ಲಮ್ಮ GP ಕುಸುಮ್ ಬಾ ಪಕ್ಕ ಏಳು ಯಾರು ನಮ್ಮ ಪ್ರತಿಮಾ ಒಲೆಮ್ಮ ಪ್ರತಿಮಾ ಇಂಗ್ಲ ಮೆಂಬರ್ ಪ್ರತಿಮಾ 1 ಮಿನಿಟ್ ಮೇರೆ ವಿಮಲಕ್ಕ ಕೊರಮ್ಮ ಪ್ರತಿಮಾ ಮೇರೆ ವಿಮಲಕ್ಕ ಅಲ್ಪ ಬಂಟರ ಸಂಘದ ಮಹಿಳಾ ವಿಭಾಗದ ಗುರ್ಖಾಧ್ಯಕ್ಷರು ಅಂಜನೆ ಕರ್ನಾಟಕ ಸಂಘದ ಮಹಿಳಾ ವಿಭಾಗದಲ್ಲ ಗುರ್ಖಾಧ್ಯಕ್ಷರು ಈಗಲ ಮಾತೆರ್ನ ಸಹೋದರಿ ಸಮಾನವಾಯಿನ ವಿಮಲಕ್ಕಲ ಇದನ್ನು ವಂದನೆಲು ಓಕೆ ಒಂದು ಫೋಟೋ ಮುಂದೆ ಎದುರುದಲೆ ಥ್ಯಾಂಕ್ ಯು ವಂದನೆಲು ವಿಠಲಣ್ಣ ಒಂದು ಭಾಷಣದ ಒಂಜಿ ಪಾತ್ರನು ನೆನಪು ಅನ್ಮ ತುಳುಗೂಡ ಬೊಂಬಾಯಿಡು ತೊಯ್ಬತ್ತಿನ ಶ್ರೇಷ್ಠ ವಿಜಯಕುಮಾರ್ ಶೆಟ್ಟರ್ ಹೆಂಗೆ ಬಾರಿ ಮುಟ್ಟದನ ಸಾಧಾರಣ ಒಂದು 40 ವರ್ಷದ ಮುಂಚೆ ಪರಿಚಿತರು ನಾಲೆಜ್ ಈಸ್ ರಿಯಲಿ ಬಾರ್ನ್ ರಿಚ್ ದೇವರು ಸರಸ್ವತಿ ದೇವಿ ಚೆನ್ನಾಗಿ ಒಲಿದರೆ ವಿಜಯಕುಮಾರ್ ಬರ್ಬೇಕು ಸಂಶಯನೇ ಈತ ಸಭೆ ಕೊಡೊಂದು ಇನಿ ಅಂಚನೆಯಲ್ಲ ಈ ಜವಾಬ್ದಾರಿಗೆ ಒಂದು ಪ್ರತಿಯೊಬ್ಬರಿಗೆಲ್ಲ ಖುಷಿ ಮಾಡ್ತಾ ಕಡಪುಣ್ಣ ಒಂದು ಆತ್ಮಲ ಈಸಿ ಕೆಲಸ ಹತ್ತೆ ಬಂದು ಯಾನ್ ಪನ್ನೊಂದಿಲ್ಲ ಇನಿ ಹೆಂಗೆ ಸನ್ಮಾನ ಆಂಡು ಈ ಸನ್ಮಾನಗೂ ಯಾನ್ ಕಲಾ ಜಗತ್ತಿಗೂ ಆಣದ ಇದು ಪನ್ನೊಂದಿಲ್ಲ ನಿಕ್ಕ ಕಲಾ ಜಗತ್ತಿಗೂ ಸೇರೋಡು ಎನ್ನ ಈ ಸನ್ಮಾನ ಪಣ್ಣದು ಎನ್ನ ಒಂಜಿ ಪಾತ್ರ ಪಣ್ಣದು ಸಾಧ್ಯ ನಮಸ್ಕಾರ ದೊಂಬಿಲಿ ತುಳುಕುಡ ಥ್ಯಾಂಕ್ ಯು ವಿಠಲ್ನ ಥ್ಯಾಂಕ್ ಯು ದೊಂಬಿಲಿ ತುಳುಕದ ಅಧ್ಯಕ್ಷರು ಹೇಮಂತ್ ಅಣ್ಣಗೆ ಮಾನದಿಗೆ ಮೊದಲ ಹೇಮಂತಣ್ಣ ಇದ್ರ ಬೆಲೆ ಕೊಲ್ಲಿ ಶಾಪ್ ಮಾಡ್ತಾರೆ ತೊಂದ್ರೆ ಕೊಲ್ಲಿ ಹೇಮಂತಣ್ಣ ಒಂದನೇಲು ಹೇಮಂತಣ್ಣ ತುಳುಕೂಟ ದೊಂಬಿಲಿದ ಹೇಮಂತಣ್ಣ ಇವರಿ ಮಲ್ಲ ಕಲಾವಿದೆ ಎನ್ನ ನಲಿಕೆದಾಯ ನಾಟಕದ ನಲಿಕೆದಾಯಿ ಅಂಜನೆ
ಡೊಂಬಲಿಡ್ರ ಅರೆಗೆ ಎಗಲಿಕ್ಕೆ ಏನೂ ಈ ರೇಗಿ ಈ ನಲ್ಲಿಕೆ ದಾಯಿಗೆ ಶಾಮಣ್ಣ ಸುರೇಶ್ ಶೆಟ್ಟಿ ತುಳುಕೂಟದ ವೈಸ್ ಪ್ರೆಸಿಡೆಂಟ್ ಗೆಡ್ಡೆ ಕಲಾವಿದೆ ಏನ ಈ ನಲಿಕೆ ನಾಟಕದ ಪಾತ್ರಧಾರಿ ಮಲ್ಲ ಪಾತ್ರಧಾರಿ ಉದ್ಯಮಿ ಬೊಕ್ಕ ಕಲಾ ಜಗತ್ತದ ಸದಸ್ಯೆ ಶಾಲ್ಕೊಲ್ ಒಂದನೆಲು ಒಂದಲೆ ಸುರೇಶ್ ಅಣ್ಣ ಅರ್ಧಾಂಗಿ ಮುಲ್ಪಲೆ ಬಲೆ ಒಟ್ಟು ಬಲೆ ಮೊಮ್ಮಡಿಗೆ ತೊಲ್ಲೆ ಸುರೇಶ್ ಅಣ್ಣ ಅರ್ಧಾಂಗಿ ಡೊಂಬಲಿಡು ಬೈದೇರಿ ನೆನಪುತ್ತೊಲ್ಲೆ ನಮ್ಮ ಬೊಂಬಾಯ್ದ ತುಳುನಾಡು ಡೊಂಬಲಿ ಒಂಜಿ ಅವಿಭಾಜ್ಯ ಅಂಗವಾದ ಮೊಮೆಂಟ್ ಕೊರಮ್ಮ ಕೊರ್ಲೆ ಹೇಮಂತ್ರನ ಅರ್ಧಾಂಗಿ ಅಲ್ಪ ಒಲ್ಲೇರಿ ಕಡಂದ ಮಾಡಿ ಒಟ್ಟಾದ ಬೈದೇರಿ ಇಂಚ ಬರುಡು ಮಾತಿರಲ್ಲ ಹೋಯ್ತೊಟ್ಟು ಜೋಗ್ಲಾಯ್ತು ಬರ್ರಿ ಉಮಾ ಬಲೆಯಮ್ಮ ಪೂರ ದೊಂಬಿಲಿ ತುಳುಕೂಟ ಸದಸ್ಯರಿ ಕರ್ನಾಟಕದ ಸದಸ್ಯರಿ ಆಕ್ಟಿವ್ ಸದಸ್ಯರಿ ಭಜನೆ ಬಂದ್ಪೇರಿ ಡ್ಯಾನ್ಸ್ ಮಲ್ಪೇರಿ ಸರಿ ಓಕೆ ಆಡ GP ಕುಸುಮ ಎದುರು ಬಲ್ಲಮ್ಮ ಒಂದು ಅವಾರ್ಡ್ ಫಂಕ್ಷನ್ GP ಕುಸುಮಗೆ ಎಕಡೆ ಅಂತಂತೆ ಕುಲ್ಲಿ ಪ್ರಶಸ್ತಿ ಕಾರ್ಯಕ್ರಮ GP ಕುಸುಮಗೂ ತುಳಸಿ ವೇಣುಗೋಪಾಲ್ ಪಂಪಿನ ಲೇಖಕಿ ಬಾಂಬೆ ಇತ್ತಿದ್ದು ತೀರ್ದು ಪೋಯಿರಾರು ಅಂದ ಕಣನೆ ವೇಣುಗೋಪಾಲ್ ಪಂಡದು ಬೊಂಬೈದ ಮಾಮಲ್ಲ ಒರಿ ಪತ್ರಕರ್ತ ಆದಿತ್ತೇರಿ ಉದಯವಾಣಿದ ಸುರುತ ಮಲ್ಲ ಒರಿ ಸಾಹಿತ್ಯದಲ್ಲಿ ಮಾತ್ರ ಮುಲ್ಪ ಗೊತ್ತು ಸಾಹಿತ್ಯಗಳಿಗೆ ಅದರ ಅರ್ಧಾಂಗಿ ತುಳಸಿ ಗೆಡ್ಡೆ ಲೇಖಕ ಆದಿತ್ತೇರಿ ಇವೆಲ್ಲ ತೀರ್ದುಪೋತೀರಿ ಅನ್ನ ಸಂಸ್ಮರಣೆ ನೆಂಪುಗಾದು ಆ ಪ್ರಶಸ್ತಿನ ಇದು ಈ ಕಾಲಡು ಎಡ್ಡೆ ಕವಯಿತ್ರಿ ಆಯ್ನ ಎಂಗೆಲ ಸಹೋದರಿ GP ಕುಸುಮ ಪುದನಲ್ಲಿ ಕೇಂದ್ರ ಪ್ರಯೋ ಮಸ್ತ್ ಕವನಸ್ ಬರೆದೇರಿ ಎಡ್ಡೆ ಲೇಖಕಿ ಎಡ್ಡೆ ವಾಗ್ಮಿ ಎನ್ನ ನಾಟಕಗಳು ಅಕ್ಲ ಮಲ್ತಿತ್ತೇರಿ GB ದೇವರೆಡ್ಡೆ ಮಲ್ಪಡ್ ಮಗ ನೆಂಪದ ಕಣಿ ತುಳಸಿ ವೇಣುಗೋಪಾಲ್ ಸಂಸ್ಮರಣ ಪ್ರಶಸ್ತಿ ಸ್ವೀಕರಿಸುವವರು ಶ್ರೀಮತಿ GP ಕುಸುಮ. ಮುಂಬೈ ಮಹಾನಗರದಲ್ಲಿ ಮಾಧ್ಯಮ ಹಾಗೂ ಸಾಹಿತ್ಯ ಲೋಕದಲ್ಲಿ ಹೆಸರಾಂತ ಮಹಿಳೆ ಡಾಕ್ಟರ್ GP ಕುಸುಮ ಅವರು. ಮೊಗವೀರ ಮಾಸಿಕದ ಮಾಜಿ ಸಂಪಾದಕಿ, ಸಾಫಲ್ಯ ಪತ್ರಿಕೆಯ ಸಂಪಾದಕರಾಗಿರುವ ಇವರು ಕಾನೂನು ಕ್ಷೇತ್ರದಲ್ಲಿ ದುಡಿಯುತ್ತಿದ್ದಾರೆ. ಸಾಹಿತ್ಯ ಕೃಷಿಯಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡಿರುವ ಇವರು ಈಗಾಗಲೇ 7 ಕೃತಿಯನ್ನ ಪ್ರಕಟಿಸಿದ್ದಾರೆ. ಇವರ ಸಾಧನೆಯನ್ನ ಪರಿಗಣಿಸಿ ಈಗಾಗಲೇ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿದೆ. ನಿಮ್ಮ ಸಾಧನೆಗಳನ್ನ ಕೃತಜ್ಞತೆಯಿಂದ ಸ್ಮರಿಸುತ್ತಾ ದಿನಾಂಕ 18 ಮತ್ತು 19 ಜನವರಿ ಮುಂಬೈಯಲ್ಲಿ ನಡೆಯುತ್ತಿರುವ ಬೊಂಬಾಯ್ಡ್ ತುಳುನಾಡು ವಿಶ್ವಮಟ್ಟದ ತುಳು ಸಮ್ಮೇಳನದ ಸಂದರ್ಭದಲ್ಲಿ ತಮಗೆ ತುಳಸಿ ವೇಣುಗೋಪಾಲ್ ಸಂಸ್ಮರಣಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಅಭಿಮಾನ ಎನಿಸುತ್ತದೆ. GP ಥ್ಯಾಂಕ್ ಯು ವೆರಿ ಮಚ್. ಬಾರಿಮಲ್ನ ಪ್ರಶಸ್ತಿ ಕೊಟ್ಕೊಂಡಾಗ ಅವು ಕಬಡ್ಡಿ ಜಯಣ್ಣ ಬೇರೆ ಬಗ್ಗೆ 2 ಪಾತ್ರ ಯಾನೆ ಬರೋದು ದಯಮಂತದ ಮಾತೆಲ್ಲ ಎದುರ್ಕೊಲ್ಲೆ ಜಯಣ್ಣಗೆ ಪ್ರಶಸ್ತಿ ಕೊರೊಂದಿಲ್ಲ ಬಂದುಲೆ ಬೇಜಾರ್ ಮಲ್ಪಡೆ. ಇಡೀ ದಿನದ ಉತ್ಸವ ಒಂದು ಸ್ಟೇಜ್ ಕಾರ್ಯಕ್ರಮ ಮಾತ್ರ ಅತ್ತು, ಒಂದು ನಾಟಕ ಮಾತ್ರ ಅತ್ತು, ಒಂದು ಪ್ರದರ್ಶನ ಮಾತ್ರ ಅತ್ತು. ಮನಸ್ಸಿಗೆ ನಾಟು ನಂಚಿನ ಅಕಲಿಗೆ ಮನಸ್ಸಿಗೆ ತಲ್ಮನೆ ಕೊತ್ತಂಚಿನ ನಿಗಲಿಗೆ ಹಿತಾಡು ಬಂದತ್ತು ಅಕಲಿಗೆ ಹಿತಾವುಡು ಎಂಕಲ ಕೆಲಸದ ಮೂಲಕ ಸಾಧಕರಿಗೆ ತೋಜುಡು. ಈ ದೃಷ್ಟಿಕೋನ ಒಂದು ಎಂಗ್ಲಿಕ್ಕೆ ಏರೇನ ಸೆಲೆಕ್ಟ್ ಮಾಡಿದ್ರೆ ನಿಗಲಿಗೆ ಗೊತ್ತಾವುಡು ಮೊತ್ತ ತುಳುವರೆ ಗೊತ್ತಾವಡು. ನಮ್ಮ ಉಲೈಡಿ ಏರುಳ್ಳೇರಿ ಒರಿ ಜಯಣ್ಣೆ ಉಳ್ಳೇರಿ ಒಂದ್ ಪನ್ ಒರಿ ಜಯಣ್ಣೆ ಉಳ್ಳೇರಿ. ಜಯಣ್ಣೆ ಕಬಡ್ಡಿ ಕ್ಷೇತ್ರದ ಅವರಿ ಭೀಷ್ಮಾಚಾರ್ಯ ಛತ್ರಪತಿ ಶಿವಾಜಿ ಅವಾರ್ಡ್ ವಿನ್ನರ್ ಆರು ಅದನ್ನ ಬಿಡದಿಗೆ ಛತ್ರಪತಿ ಸಿಗುತ್ತದೆ ಅದನ್ನ ಮಗಳೇ ತೆಗಿತಿದೆ ಆ ಮಗಕ್ಕೆ ಪೂರ ಅವಾರ್ಡ್ ವಿನ್ನರ್ ಇಂಚಿನ ಮೇರೆ ಕಳೆದ 10 ವರ್ಷ ತುಂಬ ಇಂಚಿನ ಕಾರ್ಯಕ್ರಮ ಮಲ್ಪನಾಗ ಅದ್ಭುತವಾದ 3 ದಿನ ಸ್ಪೋರ್ಟ್ಸ್ ಉತ್ಸವನೇ ಮಲ್ಪಾಡಿಯರು ಇತ್ತೆಂಗಲಿ ಈ ಸರ್ತಿ ಆ ಒಂದು ಹುರುಪು ಇತ್ತಿಜಿ ಮರಣಿದ ಗಲಾಟೆ ಬೊಕ್ಕ ಹುರುಪು ಕಡಿಮೆ ಆದ ಸ್ಪೋರ್ಟ್ಸ್ ಇಂಚಿಗೆ ವಿಶೇಷವಾದ ಅವತ್ತು ಕೊತ್ತಜ ಈ ಗ್ರೌಂಡ್ ಪೂರ ಆಡ ಅವೇನೇ ನೆನಪು ಅಂತಂದು ಈ ಪ್ರಶ್ನೆ ಕೊರೋದಿಲ್ಲ ಮಲ್ಪ ಅನ್ನ
ಮಾತರಿಗಳ ನಮಸ್ಕಾರ. RH ಶೆಟ್ಟಿ ಸಂಸ್ಮರಣ ಪ್ರಶಸ್ತಿ ಸ್ವೀಕರಿಸಿರುವವರು ಶ್ರೀ ಜಯ ಎ ಶೆಟ್ಟಿ. ನಿವೃತ್ತ ಬ್ಯಾಂಕ್ ಉದ್ಯೋಗಿಯಾಗಿರುವ ಶಿವ ಛತ್ರಪತಿ ಪ್ರಶಸ್ತಿ ವಿಜೇತ ಜಯ ಎ ಶೆಟ್ಟಿಯವರು ಕಬಡ್ಡಿ ಜಯಣ್ಣ ಎಂದು ಜನಪ್ರಿಯರು. ಖ್ಯಾತ ಕ್ರೀಡಾಪಟು ಜಯ ಎ ಶೆಟ್ಟಿ ಇವರ ಪತ್ನಿ ಹಾಗೂ ಪುತ್ರ ಕೂಡ ಉತ್ತಮ ಕ್ರೀಡಾಪಟು ಆಗಿದ್ದು, ಮಹಾರಾಷ್ಟ್ರ ಸರ್ಕಾರದಿಂದ ಈ ಮೂವರು ಶಿವ ಛತ್ರಪತಿ ಪ್ರಶಸ್ತಿ ಪಡೆದಿರುವುದು ಅಭಿನಂದನೀಯ. ಇವರು ಬಂಟರ ಸಂಘ ಹಾಗೂ ಮಹಾನಗರದ ಹಲವಾರು ಪ್ರಸಿದ್ಧ ಕ್ರೀಡಾ ಸಂಘಟನೆಗಳಲ್ಲಿ ಸಕ್ರಿಯರು. ನಿಮ್ಮ ಅಪಾರ ಸಾಧನೆಗಳನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ ದಿನಾಂಕ 8ರಿಂದ 10ನೇ ನವೆಂಬರ್ವರೆಗೆ ಮುಂಬೈಯಲ್ಲಿ ನಡೆಯುತ್ತಿರುವ ಬೊಂಬಾಯಿಡ್ ತುಳುನಾಡು ವಿಶ್ವಮಟ್ಟದ ತುಳು ಸಮ್ಮೇಳನದ ಸಂದರ್ಭದಲ್ಲಿ ತಮಗೆ RH ಶೆಟ್ಟಿ ಸಂಸ್ಮರಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಅಭಿಮಾನವೆನಿಸುತ್ತದೆ. ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಅಧ್ಯಕ್ಷರು, ವಿಶ್ವ ತುಳು ಸಮ್ಮೇಳನ. ಶ್ರೀ ಯರ್ವಾಳ್ ಹರೀಶ್ ಶೆಟ್ಟಿ ಸಂಚಾಲಕರು, ಬೊಂಬಾಯಿಡು ತುಳುನಾಡು ಉತ್ಸವ ಸಮಿತಿ. ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಅಧ್ಯಕ್ಷರು, ಕಲಾ ಜಗತ್ತು ಮುಂಬೈ. ಡಾಕ್ಟರ್ ಸುರೇಂದ್ರ ಕುಮಾರ್ ಹೆಗಡೆ ಕಾರ್ಯದರ್ಶಿ, ಶ್ರೀ ಕಲಾ ಜಗತ್ತು ಮುಂಬೈ. ಶ್ರೀ ಕೃಷ್ಣರಾಜ್ ಸುವರ್ಣ ಗೌರವ ಕಾರ್ಯದರ್ಶಿ, ಕಲಾ ಜಗತ್ತು ಮುಂಬೈ. ಈ ಮುಂಬೈ ತುಳುನಾಡು ಕಾರ್ಯಕ್ರಮ ರಾತ್ರಿ ದಿನದ ಈ ಕಾರ್ಯಕ್ರಮ ಯಶಸ್ಸು ಯಾವುದನ್ನ ನೀವು ಮಾತಿರಲ್ಲ ಕಾರಣ ಹೇಳಿದ್ದಾರೆ. ಸೋನ್ಸೆ ಡಾಕ್ಟರ್ ವಿಜಯ್ ಕುಮಾರ್ ಶೆಟ್ಟಿ, ಅಶ್ವಿನಿ ಸುರೇಂದ್ರ ಕುಮಾರ್ ಹೆಗ್ಡೆ, ಪ್ರಭಾಕರ್ ಶೆಟ್ಟಿ, ಕೃಷ್ಣರಾಜ್ ಸುವರ್ಣ, ದೇವಾಡಿಗ, ಲತೇಶ್ ಪೂಜಾರಿ, ಪೃಥ್ವಿರಾಜ್ ಮುಂಟೂರು, ಅಶೋಕ್ ಶೆಟ್ಟಿ, ಲತಾ ಸಂತೋಷ್ ಶೆಟ್ಟಿ, ಉತ್ತಮ್ ಜಡಿಗಾರ್, ದಿವ್ಯ ಜಡಿಗಾರ್, ಪ್ರೇಮ್ನಾಥ್ ಕೋಟ್ಯಾ, ಪ್ರೇಮ್ನಾಥ್ ಈ ಮುಂಬೈ ತುಳುನಾಡು ಕಾರ್ಯಕ್ರಮ ರಾತ್ರಿ ದಿನದ ಈ ಕಾರ್ಯಕ್ರಮ ಯಶಸ್ಸು ಯಾವುದನ್ನ ನೀವು ಮಾತಿರಲ್ಲ ಕಾರಣ ಹೇಳಿದ್ದಾರೆ. ಸೋನ್ಸೆ ಡಾಕ್ಟರ್ ವಿಜಯ್ ಕುಮಾರ್ ಶೆಟ್ಟಿ, ಅಶ್ವಿನಿ ಸುರೇಂದ್ರ ಕುಮಾರ್ ಹೆಗ್ಡೆ, ಪ್ರಭಾಕರ್ ಶೆಟ್ಟಿ, ಕೃಷ್ಣರಾಜ್ ಸುವರ್ಣ, ದೇವಾಡಿಗ, ಲತೇಶ್ ಪೂಜಾರಿ, ಪೃಥ್ವಿರಾಜ್ ಮುಂಟೂರು, ಅಶೋಕ್ ಶೆಟ್ಟಿ, ಲತಾ ಸಂತೋಷ್ ಶೆಟ್ಟಿ, ಉತ್ತಮ್ ಜಡಿಗಾರ್, ದಿವ್ಯ ಜಡಿಗಾರ್, ಪ್ರೇಮ್ನಾಥ್ ಕೋಟ್ಯಾ, ಪ್ರೇಮ್ನಾಥ್ ಮಾಡೋದು ಪೇಪರ್ ಇಲ್ಲ ಬೈದಿಲ್ಲ, ಏನು ಬೈದಿಲ್ಲ, ಇಲ್ಲ ವಿಡಿಯೋ ಬೈದಿಲ್ಲ ಚಾ ಕರ್ಪ
ಇಡೀ ಜಗತ್ತಿಗೆ ತಲುಪಕ ಅವರಿಗೆ ಈ ಮುಂಬೈ ದೂರದ ಬರಲಾದೆ ಸಾಮಾನ್ಯರಿಗೆ ಮೊದಲೇ ಗುರುಗ ಒಂದು ಅಪ್ಲೋಡ್ ಮಾಡ್ತಾರಡ ಈ ಕಾರ್ಯಕ್ರಮ ಕಾಂಡೆ 1 ಗಂಟೆ ವಿಳಂಬ ಆಗಿರ್ಬೋದು ನಮ್ಮ ಸುರಸಣ್ಣ ಮತ್ತೆ ಶ್ರೇಷ್ಠ ವ್ಯಕ್ತಿನೇ ಹೆಂಗಿದೆ ಪ್ರಸಿದ್ಧಿ ಕೊಡ್ತೀನಿ ಎನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾದಿದ್ದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಶಂಕರ್ ಶೆಟ್ಟಿ ತೊಂಬಿರಿಡಿ ಕರ್ನಾಟಕಗಳು ತುಳುವೆರ್ನ ಕನ್ನಡಿಗರನ್ನ ಅಲ್ಪ ತುಳುವೆರ್ನ ಪ್ರವೇಶ ಎತ್ತೀನಿ ಈ ಶಂಕರ್ ಶೆಟ್ಟಿ ಅಲ್ಪ ಆ ಸಂಘದವರ ತುಳುವೇರ ಅಲ್ಪ ಪೋಯಿರಿ ಮಾಮಲ್ಲ ಸಂಸ್ಥೆ ಆದ ಮನ್ನಾಥ್ ವಿದ್ಯಾಲಯ ಮಲ್ಲ ಸಂಘಟನೆ ಆದ ಇದಕ್ಕೆ ಇಡೀ ಭಾರತ ದೇಶದ ಖ್ಯಾತಿ ಪಡೆದ ಮನ್ನಾಥ ವಿದ್ಯಾಲಯ ಆ ಒಂದು ಸ್ಥಿತಿಗೆ ಕಾರಣ ಶಂಕರ್ ಶೆಟ್ಟಿ ದಿವಂಗತ ಶಂಕರ್ ಶೆಟ್ಟಿ ಅದ ಪರಿಚಯ ಎರಿಗೆ ಹೆಚ್ಚಿದಾಗಿ ಮದತ್ ಹೋಗ್ತೀರಿ ಕೊಲ್ಲಿಯ ಲಕ್ಷ್ಮಣರ ಬಾವಿ ಅದನ್ನ ನೆಂಪುಗಾದ ಅತಿ ಆ ಪ್ರಶಸ್ತಿನೇ ಹೇಗೆ ದಿವಾಕರ್ ಶೆಟ್ಟಿಗೆ ಕೊಡೋದಿಲ್ಲ. ಯಾನೆ ಈ ಸಂದರ್ಭ ಸಂಸ್ಥೆ ಹಾಗಾದ್ರೆ ಇರೋ ಮೌನತ್ವವನ್ನು ಗೊತ್ತಾಗ್ಬಿಡು ದಾಂಪತ್ಯ ಜೀವನಡು ಒಂದು ಬಾರಿ ಶೋಕದ ಒಂದು ಬದುಕನ್ನ ಸಾಗೋದು ಬೈತ ಅಂತ ಬದುಕಡು ಯಶಸ್ಸೇ ತೆಗೆದಿನಿ ಬಹುಶಃ ಅಲ್ಪ ಅಲ್ಪಲ್ಲ ಅದು ಬೇರೆ ತಿರುಗಿದೆ ತೂತೆ ನಗರಿಗೆ ಸಾಧಕರು ಪಡೆದಾಗಿ ಗುರುತು ಮಲ್ಪುವ ಸ್ನೇಹ ಧರ್ಮದ ಪರಮಾವಧಿಡು ಕಲಾ ಜಗತ್ತು ಸಂಸ್ಥೆ ಮತಾಯಸರಿಗೆ ತೌಳವ ಸೇರಿ ಪಂಪಿನ ಪ್ರಶಸ್ತಿನ ಕೊರದು ಮಾನದಿಗೆ ಮತ್ತೊಂದಿಲ್ಲ ಮತಾಯಸರೆ ಇನ್ನು ಇಲ್ಲಡಿ ಪುಣೆ ಪ್ರಶಸ್ತಿ ಎಂಗಳ ನೆನಪುಗಾದ ಕೊರದಿಲ್ಲ. ಬರ ಪ್ರೀತಿದ ಅಣ್ಣಾದಿತ್ತ ಅನೀಶರಾದ ತೀರ್ದು ಪೋಯಿರಿ ಅದು ನೆನಪು ನಾವು ಮಲ್ಪರಾದ್ರು ಅದ ನೆನಪುಗಾದ ಈ ಏಕಲ ಪ್ರಶಸ್ತಿನೇ ಈಗ ನಾನೇ ಕೊರೊಂದಿಲ್ಲ ಬಂದಲೇ ವಿಶಿಷ್ಟವಾದ ಪ್ರಶಸ್ತಿ ಮಾತ ಈಗ ಕೊರೊಂದಿಲ್ಲ ನೆನಪುದ ಒಂದು ಇಲ್ಲಡ ದಿವನಾಗ ಆ ರಡ್ಡಿ ಇಲ್ಲದ ಇಲ್ಲ ಅಕಲ ನೆನಪತ್ಬಿಡು ಪ್ರಶಸ್ತಿ ಕೊರ್ಪಿನ ಎರಡು ಕನ್ನಡ ಸಾಧನೆ ಆ ತುಂಡು ಅದನ್ನ ಗುಣತ ವಿಚಾರಗಳು ಬಹುಶಃ ಪ್ರವೀಣ ಇಂಚ ತೋಜಿನ ಇಂಚ ತೆರಡ ಅರೆಗೆ ದಿಕ್ಕುನ ಗೌರವ ಕೊಂಡ ಆರ್ನೌಟಂಗಿನ ಊರಿಗೂ ಪಾಪ ಓಲ್ಪೊಳ್ಳ ಪ್ರವೀಣ ಕೊಂಡಾಡು ಅಪ್ಪನಾಗ ಪ್ರತಿಯೊಂದು ಕ್ಷೇತ್ರಗಳು ಒವ್ವೇ ಒಂದು ಸಂಸ್ಥೆ ಇದಕ್ಕೆ ಬಾಂಬೆಡೆ ಏತ್ ಸಂಸ್ಥೆಗಳಿಗೆ ಪ್ರವೀಣ ಸಹಕಾರ ಪಂಡಕ್ಕೆ ಉತ್ತೇಜ ಪಂಡಕ್ಕೆ ಸಾಧ್ಯನೇ ಇತ್ತು ಯಕ್ಷಗಾನ ಕಲಾವಿದೆ ಇರ್ತಾರೆ ಅಂಡ ಯಕ್ಷಗಾನಡು ಯಕ್ಷಗಾನ ಅದು ತನ್ನ ಸಂಪಾದ ಒಂದು ಭಾಗವನ್ನು ಗೆತ್ತಿರ್ತಾರೆ ಒಂದು ಮೇಳ ಕಟ್ಟಿದ್ದೇವೆ ಆ ಮೇಳಗೂ ಮೆರೆದಾಲ ಸಂಬಂಧಿಸಿ ಮೇರೆ ಕಟ್ಟಿದ ಮೇಲಡು ಮೇರೆ ಯಕ್ಷಗಾನ ಒಂದು ಕಲಾವಿದರಿಗೆ ತಾಕಿದೆ ಅವರಿಗೆ ಕಾಂಟ್ರಾಕ್ಟ್ ಕೊರನಾಗ ಅದರ ದುಡ್ಡಿಗೆ ತುಂಬಿದ್ದೀರಿ ಇಂಜಿನಿಯರ್ ಜನ ಇಪ್ಪೇರ ಯಕ್ಷಗಾನ ಪ್ರೇಮಿಪರ ಶಬ್ದಕ್ಕೂ ಅರ್ಥಾತ್ಮಕ ನಾಂಡ ಅವು ಮೆರನ ಕಾರ್ಯ ರೀತಿಯಲ್ಲಿ ಕಾರ್ಯ ವೈಖರಿ ನೆಕ್ಕಿ ಯಕ್ಷಗಾನ ಪ್ರೇಮ ಅಂತ ಬಂತೇವೆ ಕಲಾ ಜಗತ್ತು ಸಂಸ್ಥೆದ ಒವ್ವೇ ಕಾರ್ಯಗೂ ಪ್ರವೀಣ್ ಗೊತ್ತಾಯ್ ಕೂಡಲೇ ಎಂಗ್ಳಿಗೆ ಕವರ್ ಬರ್ಕೊಂಡು ಅವು ಪ್ರವೀಣಣ್ಣೆ ಏನ ಸಿನಿಮಾ ಮಲ್ಪನಾಗ ಎಂಗ್ ಕೊಂಚ ಕವರ್ ಬರ್ಕೊಂಡು ಅವು ಪ್ರವೀಣಣ್ಣೆ ಒಂದು ಅರೆಗೆ ಅರ್ನ ಹೆಂಗ್ ಬಂದತ್ತು ಒವ್ವೇ ಸಂಸ್ಥೆಗಳಿಗೆ ನನ್ನ ಪನೋಲಿ ಲೇಪನಾಗ ಪಂದೆ ಬಲ್ಲಿ ಬಂದ್ಪೇರ ತಂದೆ ಅಂಚಿನ ವ್ಯಕ್ತಿತ್ವಗೂ ಎಂಗ್ಳು ಖಂಡಿತವಾದ ಸ್ವಲ್ಪ ಪುರಸ್ಕಾರ ಕೊರಡಾಪಡು ಬಾಂಬೆಡ್ ಇಂಜಿನಿಯರ್ ನರಮಾನಿ ಇತ್ತೇರಿ ಅವು ದಿವಂಗತ ಸುಬ್ಬಣ್ಣ ಶೆಟ್ಟಿ ಪ್ರಿನ್ಸ್ ಹೋಟೆಲ್ದ ಮಾಲೀಕರಾದ ಸುಬ್ಬಣ್ಣ ಶೆಟ್ಟಿ ಇಂಚಿನವೇ ಒಂದು ಕಾರ್ಯ ಮತ್ತೊತ್ತಾರೆ ಸಂಘಟನೆಯ ಮೂಲಕ ದಾನದ ಮೂಲಕ ಪ್ರಸಿದ್ಧಿ ಬೈತ ಸುಬ್ಬಣ್ಣ ಶೆಟ್ಟಿ ತಾನ ಪ್ರಿನ್ಸ್ ಹೋಟೆಲ್ ಮಾಲೀಕ ಅದನ್ನ ನೆನಪುಗಾದ ಆ ತೀರ್ಪೋತೀರಿ ಅದು ನೆನಪುಗಾದ ಪ್ರವೀಣಣ್ಣ ಆ ಒಂದು ಮಲ್ಲ ಪ್ರಶಸ್ತಿನ ಎಂಗ್ಳು ಪ್ರವೀಣ ಕೊರೊಂದಿಲ್ಲ ಚಪ್ಪಾಳೆ ಖಂಡಿತ ಬೋದು ವಿಶ್ವನಾಥ್ ಕಾರ್ಸರು ವೇದಿಕೆ ಬನ್ನಿ. ಪ್ರೋತ್ಸಾಹ ಕೊಡ್ತಾರೆ ಪಾರಿಮಲ್ಲ ಲೇಖಕ್ಕೆ ಇವತ್ತು ಪ್ರಶಸ್ತಿ ಗೆದ್ದಿದೆ ತೆರೆಮರೆಯ ಕಾಯ್ಪದವರಿಗೆ ಸಾಹಿತ್ಯ ಅರಿವು ಕೊರ್ಪಿನ ಪ್ರಶಸ್ತಿ ಮೊಗವೀರ ಪತ್ರಿಕೆದ ಸಂಪಾದಕ
ಶ್ರೀ ಎಸ್ ಪಿ ಕುಂದರ್ ಬಗ್ಗೆ ಮಸ್ತ್ ಗೊತ್ತಿದ್ದು ಮೊಗವೀರ ಪತ್ರಿಕೆದ ಸಂಪಾದಕರಾಗಿದ್ದಾರೆ. ಎಸ್ ಪಿ ಕುಂದರ್ ಬಗ್ಗೆ ನೆನಪಾಡ ಆಕೆ ಅವರಿಗೆ ಚಪ್ಪಾಳೆ ಕೊಟ್ಟಲೆ ಆಕೆ ಆರು ಪ್ರಸಿದ್ಧವಾದ ಮುಂಬೈಡ್ ಭಾರಿ ಖ್ಯಾತಿ ಪಡೆಯಿನ ಒಂದು ಲೇಖಕಾದಿದ್ದೇರಿ. ಅದರ ಕೆಲವು ಪುಸ್ತಕಗಳು ನಡೆಯುವುದೆನ್ನ ಮನೆಗೆ ಪಂಪಿನ ಪುಸ್ತಕ ಅದು ತುರುಟ್ಲ ಬರೆದೇರಿ. ಅದನ್ನ ನೆನಪುದ ಒಂದು ಪ್ರಶಸ್ತಿನ ಎಂಗಳಿಗೆ ಕರ್ನಾಟಕ ಬರೋದಿಲ್ಲ. ಅದರ ವಿದ್ಯಾರ್ಥಿಗಳು ಮತ್ತೆ ಒಳ್ಳೆಯದು ಅದು ಸಹ ಏನಪ್ಪ ಹೇಳಿ